ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರಿಗೆ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಅಂತರ್ಯಾಮಿ ಪೂಜೆ ಸಲ್ಲದು. ಇದು ಶೈವ ವೈಷ್ಣವ ವಿವಾದ ಅಲ್ಲ, ಹಿಂದೂ ಏಕತೆಯ ವಿಚಾರ ಎಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶಿವರಾತ್ರಿಯಂದು ಪೂಜೆಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರುಗಳಿಗೆ ಆಯಾಯ ರೀತಿಯಲ್ಲೇ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಪೂಜಾ ಪದ್ಧತಿಯಲ್ಲಿ ದೇವತಾ ತಾರತಮ್ಯ ಸಲ್ಲದು. ಮಧ್ವರ ಬಗ್ಗೆ ನಮ್ಮ ವಿರೋಧವಿಲ್ಲ. ಹಾಗಂತ ಕೆಲವರು ನಮ್ಮನ್ನ ಬಿಂಬಿಸ್ತಾರೆ ಅಷ್ಟೇ. ಶಿವಳ್ಳಿ ಬ್ರಾಹ್ಮಣರ ಪೈಕಿ 75% ಮಂದಿ ಎಲ್ಲಾ ದೇವರನ್ನ ಪೂಜಿಸ್ತಾರೆ. ಆದರೆ ಶಿವಳ್ಳಿಯಲ್ಲಿ 25% ಮಾಧ್ವ ಬ್ರಾಹ್ಮಣರು ಮಾತ್ರ ಎಲ್ಲಾ ದೇವರನ್ನ ಪೂಜಿಸುವುದಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಬಹುತೇಕ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಶಿವಳ್ಳಿ ಮಾಧ್ವ ಬ್ರಾಹ್ಮಣರೇ ಮಾಡುತ್ತಿದ್ದಾರೆ. ಇವರು ಪೂಜೆ ಮಾಡುವಾಗ ನೇರವಾಗಿ ಆಯಾ ದೇವಾಲಯದಲ್ಲಿ ಇರುವ ಮೂಲ ದೇವರಿಗೆ ಪೂಜೆ ಮಾಡದೆ ವಿಷ್ಣುವಿಗೆ ಪೂಜೆ ಮಾಡುತ್ತಾರೆಯೇ ಹೊರತು ಮೂಲ ದೇವರಿಗೆಲ್ಲ. ಶಿವಲಿಂಗಕ್ಕೆ ವಿಷ್ಣು ಅಂತರ್ಯಾಮಿ ಎಂದು ಪೂಜೆ ಮಾಡುತ್ತಾರೆ. ಶಿವದೇವರ ನೈವೇದ್ಯ ಪ್ರಸಾದ ಇವರು ಸ್ವೀಕರಿಸುವುದಿಲ್ಲ ಎಂದು ಹೇಳಿದರು. ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರಿಗೆ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಅಂತರ್ಯಾಮಿ ಪೂಜೆ ಸಲ್ಲದು. ಇದು ಶೈವ ವೈಷ್ಣವ ವಿವಾದ ಅಲ್ಲ, ಹಿಂದೂ ಏಕತೆಯ ವಿಚಾರವಾಗಿರುತ್ತದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರುಗಳಿಗೆ ಆಯಾಯ ರೀತಿಯಲ್ಲಿ ದೇವರಿಗೆ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಪೂಜಾ ಪದ್ಧತಿಯಲ್ಲಿ ದೇವರ ತಾರತಮ್ಯ ಸಲ್ಲದು. ಮಾಧ್ವರ ಬಗ್ಗೆ ನಮ್ಗೇನು ವಿರೋಧವಿಲ್ಲ. ಹಾಗಂತ ಅವರು ನಮ್ಮನ್ನ ಬಿಂಬಿಸ್ತಾರೆ, ನಾವು ದೇವಸ್ಥಾನ ಮಾಧ್ವರ ವಿರೋಧಿಗಳು ಅಂತ. ನಾವು ಯಾವತ್ತೂ ಮಾಧ್ವರನ್ನು ವಿರೋಧಿಸಿಲ್ಲ. ನಾವು ಅಷ್ಟೇ ಶಿವಳ್ಳಿ ಬ್ರಾಹ್ಮಣರ ಪೈಕಿ 75% ಎಲ್ಲಾ ದೇವರನ್ನ ಪೂಜಿಸ್ತಾರೆ. ಕೇವಲ ಒಂದು 25% ಅಷ್ಟು ಮಾಧ್ವರು ಮಾತ್ರ ಈ ಎಲ್ಲಾ ದೇವರನ್ನು ಪೂಜಿಸುವುದಿಲ್ಲ. ಅವರು ಶಿವ ದೇವಸ್ಥಾನದಲ್ಲಿ ಶಿವದೇವರ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ, ಬಿಲ್ಲೋಪತ್ರ ಅರ್ಚನೆ ಮಾಡುವುದಿಲ್ಲ. ಈ ರೀತಿಯ ತಾರತಮ್ಯಗಳನ್ನ ಮಾಡ್ತಾರೆ. ಅದನ್ನ ನಾವು ವಿರೋಧಿಸಿದ್ದೇವೆ. ನಾವು ಯಾವುದೇ ಶಿವಳ್ಳಿ ಬ್ರಾಹ್ಮಣರನ್ನ ನಾವು ವಿರೋಧಿಸಿಲ್ಲ. ಕೇವಲ ಅದರಲ್ಲಿ ಇರುವಂತಹ ಕೇವಲ ಬೆರಳೆಣಿಕೆಯ ಅಷ್ಟು ಜನರನ್ನ ಮಾತ್ರ ನಾವು ಈ ಸಂದರ್ಭದಲ್ಲಿ ವಿರೋಧಿಸಿದ್ದೇವೆ. ಯಾವ ದೇವರಿಗೆ ಯಾವ ತರದ ಪೂಜೆ ಸಲ್ಲಬೇಕಾ ಆ ತರದ ಪೂಜೆಯನ್ನು ಸಲ್ಲಬೇಕಾದ ವಿಷಯದಲ್ಲಿ ಮಾತ್ರ ನಾವು ಧ್ವನಿ ಎತ್ತಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶ್ರೀನಾಥ್ ಟಿಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.